ದ್ವೇಷಿಸುವ ಈ ಸಮಾಜದಲ್ಲಿ ತನ್ನೆಲ್ಲ ಸ್ವಾರ್ಥವನ್ನು ಬಿಟ್ಟು ಜಾತಿ ಧರ್ಮವನ್ನು ಮರೆತು ಎಲ್ಲ ಸರಿಸಮಾನರಾಗಿ ಬದುಕಬೇಕು ಎಂಬ ಆಶಯದೊಂದಿಗೆ ಏಂಜಲ್ ಫೌಂಡೇಶನ್ ಎಂಬ ಸಂಸ್ಥೆಯನ್ನು ಕಟ್ಟಿಕೊಂಡು ಬಡ ಜೀವಿಗಳಿಗೆ ಆಶ್ರಯವಾಗಿ ನಿಂತಿರುವ ಏಂಜಲ್ ಫೌಂಡೇಶನ್ ಸಂಸ್ಥಾಪಕ ರಾಬರ್ಟ್ ಡಿಸೋಜಾ. ಇದೀಗ ಕಲ್ಲಮಣ್ಪೂರಿನ ಸಮೀಪದ ಅಭಯ ಪಂಜಾಡಿ ಎಂಬಲ್ಲಿ ಬಡ ಕುಟುಂಬದ ಗಣೇಶ್ ಪೂಜಾರಿ ಹಾಗೂ ಸಹೋದರರಿಗೆ ಏಂಜಲ್ ಫೌಂಡೇಶನ್ ಕಲ್ಯಾಣಪುರ ಹಾಗೂ ದಾನಿಗಳ ಸಹಾಯದಿಂದ ರಾಬರ್ಟ್ ಅವರು ಸುಮಾರು 5.30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಿಸಿಕೊಟ್ಟಿದ್ದಾರೆ. ಮನೆ ಹಸ್ತಾಂತರ ಕಾರ್ಯಕ್ರಮದಲ್ಲಿ ಗಣೇಶ್ ಪೂಜಾರಿ ಹಾಗೂ ಸಹೋದರರಿಗೆ ಮನೆಯನ್ನು ಹಸ್ತಾಂತರಿಸಿದ ಬಳಿಕ ಮಾತನಾಡಿದ ಅವರು, ಉಡುಪಿ ಕಲ್ಯಾಣಪುರ ಏಂಜಲ್ ಫೌಂಡೇಶನ್ನ ಸಂಸ್ಥಾಪಕ ರಾಬರ್ಟ್ ಅವರು, ಸಮಾಜದಲ್ಲಿ ಮನುಷ್ಯ ಧರ್ಮವೆಂಬುದು ಶಾಶ್ವತವಾದ ಧರ್ಮವಾಗಿದೆ. ಮನುಷ್ಯ ಧರ್ಮವೆಂಬುದನ್ನು ಅರಿತು ಬಾಳಿದರೆ ಸಮಾಜವು ಬದಲಾವಣೆಯತ್ತ ಸಾಗಬಹುದು. ಏಂಜಲ್ ಫೌಂಡೇಶನ್ ಈಗಾಗಲೇ ಸರಿಯಾದ ಸೂರಿನ ವ್ಯವಸ್ಥೆ ಇಲ್ಲದೆ ಇರುವಂತಹ ಹಲವು ಬಡ ಕುಟುಂಬಗಳಿಗೆ ಮನೆಯನ್ನು ನಿರ್ಮಿಸಿಕೊಟ್ಟಿದೆ. ಇಂತಹ ಕಾರ್ಯ ಫೌಂಡೇಶನ್ನಿಂದ ಇನ್ನೂ ಕೂಡ ನಡೆಯಲಿದೆ ಎಂದು ಹೇಳಿದರು. ಈ ಸಂದರ್ಭ ಏಂಜಲ್ ಫೌಂಡೇಶನ್ನ ಉಪಾಧ್ಯಕ್ಷ ರೊನಾಲ್ಡ್ ಸುವಾರಿಸ್, ಉಡುಪಿ ಜಿಲ್ಲಾ ಗವರ್ನರ್ ಎಂಎನ್ ಹೆಗ್ಡೆ, ಮುನ್ಕೂರು ಇದರ ಮಾಜಿ ಸದಸ್ಯ ಡಾಕ್ಟರ್ ರಾಜರಾಮ್ ರೈ, ಉದ್ಯಮಿ ಚಂದ್ರಹಾಸ ಸನಿಲ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು.